ನಮಸ್ತೆ, ಅಮ್ಮಿಸ್ ಕುಕ್ಕರಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಪ್ಲೇನ್ ಆಗಿರುವಂಥ ಬಿರಿಯಾನಿ ರೈಸನ್ನು ತುಂಬಾ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಹಾಕೋದು ಬೇಡ, ಯಾವುದು ಚಿಕನ್ ಕೂಡ ಬೇಡ, ಏನು ಬೇಡ. ಆದರೂ ಕೂಡ ಇದೆಯಲ್ವಾ, ಇದರ ರುಚಿ ಎಲ್ಲ ಬಿರಿಯಾನಿಗಿಂತಲೂ ಡಬಲ್ ಆಗಿರುತ್ತೆ. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಬಿರಿಯಾನಿ ರೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಬಾಸ್ಮತಿ ರೈಸನ್ನು ಒಂದು ಅರ್ಧ ಗಂಟೆ ನೀರು ಹಾಕಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಅದಾದ ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಕ್ಕ ತುಂಡು ಈರುಳ್ಳಿ, ಒಂದು ತುಂಡು 1 ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ, 1 ಹಸಿಮೆಣಸಿನ್ಕಾಯಿ, 2 ಏಲಕ್ಕಿ, 1-2 ಲವಂಗ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಬೇಕಾದರೆ 1 ಚಮಚದಷ್ಟು ನೀರನ್ನು ಹಾಕೋಬೋದು. ನೀರನ್ನು ಹಾಕ್ಕೊಂಡು ರುಬ್ಬಿಟ್ಟು ಈ ಥರ ತರಿಯಾಗಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ನುಣ್ಣಗೇನು ರುಬ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಪೇಸ್ಟೇ ಇದೆಯಲ್ವ, ಇದಕ್ಕೊಂಥರ ಸ್ಪೆಷಲ್ ರುಚಿಯನ್ನು ಕೊಡುವಂಥದ್ದು. ಈ ಬಿರಿಯಾನಿನ ಮಾಡೋದಕ್ಕೆ ನಾನು ಮನೇಲೇ ಮಾಡಿರುವಂಥ ಶುದ್ಧ ತುಪ್ಪನ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು 2 ಚಮಚದಷ್ಟು ನಾನು ಇದಕ್ಕೆ ಶುದ್ಧ ತುಪ್ಪನ ಹಾಕೊತಾ ಇದ್ದೇನೆ. ಅದ್ಭುತವಾಗಿರುವಂಥ ಫ್ಲೇವರ್ ಬರುತ್ತೆ. ಅದ್ರ ಜೊತೆಗೆ 1 ಚಮಚದಷ್ಟು ನಾನು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕೊತಾ ಇದ್ದೇನೆ, ಕೊಕೊನಟ್ ಆಯಿಲನ್ನು ಕೂಡ ಹಾಕೊತಾ ಇದ್ದೇನೆ. 1 ತುಂಡು ಚಕ್ಕೆ, 1 ಪಲಾವ್ ಎಲೆ, 1 ಸ್ಟಾರ, ಒಂದು 3-4 ಲವಂಗ, 4-5 ಏಲಕ್ಕಿ, ಇಷ್ಟು ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು, ಗರಂ ಮಸಾಲೆ ವಸ್ತುಗಳನ್ನು ಹಾಕ್ಕೊಂಡು ಏನು ಮಾಡಬೇಕು, ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಗರಂ ಮಸಾಲದು ಫ್ಲೇವರ್ ಬಿಟ್ಟ ನಂತರನೇ ಕಟ್ ಮಾಡಿರುವಂಥ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. ನಾನೊಂದು 2 ದೊಡ್ಡ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಆದಷ್ಟು ಬಿರಿಯಾನಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ರೆಡಿ ಮಾಡಿಕೊಂಡಿರುವಂಥ ಈ ಗ್ರೀನ್ ಪೇಸ್ಟ್ ಇದೆಯಲ್ವ, ಅದನ್ನ ಹಾಕೋಬೇಕು. ಒಳ್ಳೆ ಆರೋಮ ಬರೋ ತನಕ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದು ಹುರಿದಾದ ನಂತರ ಇವಾಗ 1 ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿಟ್ಕೊಂಡಿದ್ದೇನೆ, ಅದನ್ನ ಹಾಕೊತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸ್ವಲ್ಪ ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 3/4 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ಇದನ್ನ ಮೆತ್ತಗಾಗೋ ಥರ, ಈ ಟೊಮೆಟೊ ಮೆತ್ತಗಾಗೋ ಥರ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗ್ತಾ ಇದೆ. ಟೊಮೆಟೊ ಈ ಥರ ಮೆತ್ತಗಾದ ನಂತರ ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚದಷ್ಟು ಖಾರ ಪುಡಿ, ಖಾರ ನೋಡ್ಕೊಂಡು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಗರಂ ಮಸಾಲ ಪುಡಿ ಇಲ್ಲದಿದ್ದರೆ ಅರ್ಧ ಚಮಚದಷ್ಟು ನೀವು ಬಿರಿಯಾನಿ ಮಸಾಲ ಪುಡಿಯನ್ನು ಬೇಕಾದರೂ ಹಾಕೋಬೋದು. ಇಷ್ಟನ್ನು ಹಾಕ್ಕೊಂಡು ಈ ಮಸಾಲ ಪುಡಿಗಳನ್ನು ಹಾಕಿದ ನಂತರ ಉರಿಯನ್ನು ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡು ಇದನ್ನ ಮಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲ ಜೊತೆ ಮಿಕ್ಸ್ ಆದ ನಂತರ ಉರಿನ ಕಮ್ಮಿ ಇಟ್ಕೊಂಡು ಒಂದು 4-5 ಚಮಚದಷ್ಟು ನಾನು ಮೊಸರು ಹಾಕ್ತಾಯಿದ್ದೇನೆ. 1/4 ಕಪ್ಪಷ್ಟು ಮೊಸರು ಜಾಸ್ತಿ ಬೇಡ, ಇಷ್ಟೇ ಸಾಕು. ಇದು ಟೊಮೆಟೊ ಮಸಾಲ ಎಲ್ಲ ಇದೆಯಲ್ವ, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಮೆತ್ತಗಾಗಬೇಕು. ನೋಡಿ ಈ ಥರ. ಅಷ್ಟೊತ್ತಿಗೆ ರೈಸನ್ನು ನೆನೆ ಹಾಕಿದ್ವಲ್ಲ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದು ರೆಡಿ ಇಟ್ಕೊಂಡಿದ್ದೇನೆ. ಮಸಾಲ ರೆಡಿ ಆದ ನಂತರ ಈ ರೈಸನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬಟ್ ಯಾವಾಗಲೂ ಸೌಟಿಂದ ರೈಸ್ ಹಾಕಿದ ನಂತರ ಮಿಕ್ಸ್ ಮಾಡುವಾಗ ತುಂಬ ಕೇರ್ಫುಲ್, ರೈಸ್ ಕಟ್ ಆಗಬಾರ್ದು. ಇವಾಗ ನೀರನ್ನು ಹಾಕೊತಾ ಇದ್ದೇನೆ. ನಾನು ನೋಡಿ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ನಾನು ರೈಸನ್ನು ತಗೊಂಡಿದ್ದೇನೆ. ಬಾಸ್ಮತಿ ರೈಸ್ ಆದ್ದರಿಂದ 1.5 ಬೌಲಷ್ಟು ನೀರು, 1 ಲೋಟದಷ್ಟು ತಗೊಂಡ್ರೆ 1.5 ಲೋಟದಷ್ಟು ನೀರನ್ನು ಹಾಕೋಬೇಕು. ನಾರ್ಮಲ್ ರೈಸ್ಗಾದರೆ 1:2. ಸ್ವಲ್ಪ ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಬೇಕಾದರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೇನೆ ಫ್ಲೇವರಿಗೆ. ಇಲ್ಲದಿದ್ದರೆ ಯೋಗಟ್ ಹಾಕಿದರೆ ಯೋಗಟ್ ಸ್ವೀಟ್ ಇರುತ್ತೆ, ಯೋಗಟ್ ಹಾಕಿದರೆ ಸಕ್ಕರೆ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ 1 ವಿಷಲ್ ಅಥವಾ 2 ವಿಷಲ್ ಸಾಕು. ರೈಸನ್ನು ಸ್ವಲ್ಪ ಮೆತ್ತಗಬೇಕು ಅಂತಂದರೆ 2 ವಿಷಲ್ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂತಂದರೆ 1 ವಿಷಲ್ ಹಾಕ್ಕೊಳ್ಳಿ ಸಾಕು. ಪ್ರೆಷರ್ ಹೋದ ನಂತರ ನೀವು ಓಪನ್ ಮಾಡ್ಬೋದು. ಅದ್ರ ತುಂಬ ಅಂತಂದರೆ ತುಂಬಾ ಸೂಪರಾಗಿ ಬರುತ್ತೆ. ರೈಸ್ ಕೂಡ ಸಖತ್ ಸಾಫ್ಟಾಗಿ, ಸಖತ್ ಮೆತ್ತಗಾಗಿ ಬರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ, ತಿಂದವ್ರು ಇದೆಯಲ್ವಾ, ಇದು ನಿಜವಾಗ್ಲೂ ಚಿಕನ್ ಬಿರಿಯಾನಿಯಾ ಅಥವಾ ಹೋಟೆಲಿಂದ ತಂದಿದ್ದಾರಾ ಅಂತ ಕೇಳ್ತಾರೆ. ಅಷ್ಟು ಸೂಪರಾಗಿ ಬರುತ್ತೆ. ತಿನ್ನೋದಕ್ಕೂ ತುಂಬ ರುಚಿ ಇರುತ್ತೆ, ಮಾಡೋದಕ್ಕೂ ತುಂಬಾ ಸುಲಭ. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.